ನಿಮ್ಗೆ ಗೊತ್ತಿದೆ ಇಶ್ಯೂಸ್ ನಡೀತಿದೆ. ನಮ್ಮ ಜಿಂದಾ ಸಿನಿಮಾದ ಒಂದು ಡೈಲಾಗಿಂದ ಇಶ್ಯೂಸ್ ನಡೀತಿದೆ. ನಿನ್ನೆ ಅವ್ರ ಮನೆ ಮುಂದೆ ಪ್ರತಿಭಟನೆಕಾರರು ಪ್ರತಿಭಟನೆ ಮಾಡಿದ್ರು. ಇವತ್ತು ಅಚಾನಕ್ಕಾಗಿ ನಾವಿಲ್ಲಿ ಯಾರೂ ಕೂಡ ನಾನು ಗೆಸ್ಸೇ ಮಾಡಿರಲಿಲ್ಲ. ಇಲ್ಲಿ ನಮ್ಮ ಒಂದು ರುದ್ರೇಶ್ ಅಂತ ಒಂದು ಫ್ರೆಂಡ್ ಇದ್ರು, ಅವ್ರ ಸೆಲ್ಲನ್ನು ಉದ್ಘಾಟನೆ ಮಾಡಕ್ಕೆ ಬಂದಿದ್ದು. ಸೊ ಏಕಾಏಕಿ ಕೇಸರಿ ಬಟ್ಟೆ ಹಾಕೊಂಡು ಅಲ್ಲಿ ಜನ ಬಂದ್ಬಿಟ್ಟು ಮೇಘನರಾಜ್ ಅವ್ರಿಗೆ ಧಿಕ್ಕಾರ ಅಂತ ಹೇಳಿ ಕೂಗ್ ಸ್ಟಾರ್ಟ್ ಮಾಡಿದ್ರು. ಬಟ್ ಯಾಕೆ ಅಂತ ಕೇಳ್ಪಟ್ಟ ಆಗ ಗೊತ್ತಾಯ್ತು ನಮಗೆ, ಇದು ನಿನ್ನೆ ಏನು ಬೆಂಗಳೂರಲ್ಲಿ ಕಂಟಿನ್ಯೂ ಆಯಿತು ಅದೇ ಕಂಟಿನ್ಯೂಷನ್ ಇವಾಗ ಮಂಗಳೂರಿಗೂ ಬಂದಿದೆ ಅಂತ. ಬೆಂಗಳೂರು ಟು ಮಂಗಳೂರು ಜಿಂದಾ ಕಾಂಟ್ರವರ್ಸಿ ಅಂತ. ಸೊ ಹಾಗಾಗಿ ನಿಮ್ಮಲ್ಲಿ ನಾನು ಒಂದೇ ಕೇಳ್ಕೊಳ್ಳೋದು, ಸಿನಿಮಾ ನೋಡಿ, ಸಿನಿಮಾ ನೋಡೋಕ್ಕಿಂತ ಮುಂಚೆ ಯಾವುದೇ ಥರ ಒಂದು ಕಾಂಟ್ರವರ್ಸಿಗೆ ನೀವು ದಯವಿಟ್ಟು ಅಡಿಪಾಯ ಹಾಕಬೇಡಿ. ಇದು ಎಲ್ಲ ಹುಡುಗರಿಗೆ ಅಥವಾ ಎಲ್ಲ ಗಂಡಸರಿಗೆ ಬೈತಿದಂತಲ್ಲ. ಯಾಕೆಂದರೆ ಈ ಸಿನಿಮಾ 1979-80ರಲ್ಲಿ ನಡೆದಂಥ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. ಕೊಳ್ಳೇಗಾಲ ಆಸ್ಪಾಸಲ್ಲಿ ನಡೆದಂಥ ಒಂದು ಸಿನಿಮಾ ಇದು. ಆ ಕಥೆನ ಯಥಾತಥವಾಗಿ ಮುಸ್ಸಂಜೆ ಮಹೇಶ್ ಅವರು ಇದನ್ನು ನಮ್ಮ ಸಿನಿಮಾದಲ್ಲಿ ಹೇಳಿದ್ದಾರೆ. ಸೊ ಆ ಸನ್ನಿವೇಶಕ್ಕೆ ಆ ಡೈಲಾಗ್ ಬೇಕಾಗಿತ್ತು. ಆ ಡೈಲಾಗಿಗೋಸ್ಕರ ನಾವು ಹೇಳಿದೀವಿ, ಅದನ್ನು ಸಿನಿಮಾಗೋಸ್ಕರ ಹೇಳಿದ್ದೀನಿ. ಆ ಥರ ತಪ್ಪು ಅಂತ ಗೊತ್ತಿದ್ರೆ ಸೆನ್ಸಾರ್ ಮಂಡಳಿಯವರು ಸರ್ಟಿಫಿಕೇಟೇ ಕೊಡ್ತಾ ಇರಲಿಲ್ಲ ನಮಗೆ. ಸೆನ್ಸಾರ್ ಮಂಡಳಿ ಸರ್ಟಿಫಿಕೇಟ್ ಕೊಟ್ಟು ಇದೇ 9ನೇ ತಾರೀಕು ಅಂದರೆ ಶುಕ್ರವಾರ ನಾವು ರಿಲೀಸ್ ಮಾಡ್ತಾ ಇದೀವಿ ರಾಜ್ಯಾದ್ಯಂತ. ಸೊ ಈಗ ಏಕಾಏಕಿ ಇದ್ರ ಬಗ್ಗೆ ಭುಗಿಲೆದ್ದಿರೋದು ನೋಡ್ರೆ ನಿಜಲ್ಲೂ ಆಶ್ಚರ್ಯ ಆಗುತ್ತೆ ನಮ್ಗೆಲ್ಲರಿಗೂ. ಸೊ ಹಾಗಾಗಿ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಂದ್ರೆ ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ನೋಡೋಕ್ಕಿಂತ ಮುಂಚೆ ಯಾವುದೇ ಒಂದು ಕನ್ಕ್ಲೂಷನ್ಗೆ ಬರಬೇಡಿ. ಯಾವುದೇ ಹುಡುಗರಿಗೆ ಇದನ್ನು ಹೇಳಿಕೆ ಕೊಟ್ಟಿಲ್ಲ ಮೇಘನರಾಜ್ ಅವರು. ಹಾಗಾಗಿ ನಮ್ಮಂಥ ಆರ್ಟಿಸ್ಟ್ಗಳಿಗೆ, ಮೇಘನರಾಜ್ ಅವ್ರಿಗಾಗಿರ್ಬೋದು ಅಥವಾ ನನಗಾಗಿರ್ಬೋದು, ನಮ್ಮಂಥ ಆರ್ಟಿಸ್ಟ್ಗಳಿಗೆ ದಯವಿಟ್ಟು ಇದನ್ನು ಧಿಕ್ಕಾರ ಆಗಲಿ ಅಥವಾ ನಮ್ಮನ್ನು ದ್ವೇಷಿಸೋದಾಗಲಿ ಮಾಡಬೇಡಿ. ನಮಗೇನು ಡೈರೆಕ್ಟ್ರು ಅಥವಾ ನಮ್ಮ ನಿರ್ಮಾಪಕರು ಏನು ಹೇಳಿರ್ತಾರೆ ಮಾಡಲಿಕ್ಕೆ ಅದನ್ನು ಚಾಚು ತಪ್ಪದೆ ಮಾಡಿರ್ತೀವಿ. ಬಟ್ ಮಾಡಬೇಕಿಂತ ಮುಂಚೆ ಎಲ್ಲ ಕೂಡ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕು ಅಂತ ಏನಿಲ್ಲ. ಅದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ದೋ, ಸರ್ ಇದನ್ನು ಹೇಳಿದ್ರೆ ಓಕೆನಾ, ಮುಂದಕ್ಕೆ ತೊಂದರೆ ಆಗುತ್ತಾ. ಬಟ್ ಈ ಸಿನಿಮಾಗೆ ಸಂಬಂಧಪಟ್ಟಿದ್ದು ಆ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟಿದ್ದಾಗಿರಿಂದ ಈ ಒಂದು ಹೇಳಿಕೆ ಯಾರಿಗೇ ಆಗಲಿ, ಯಾವುದೇ ಒಂದು ಪುರುಷರಿಗಾಗಲಿ ನಿಂದನೆ ಮಾಡೋಕ್ಕಂತಲ್ಲ. ಸೊ ದಯವಿಟ್ಟು ಕ್ಷಮಿಸಿ. ಸೊ ಯಾವುದೇ ಕಾರಣಕ್ಕೂ ನಾವು ಮೇಘನರಾಜ್ ಆಗಲಿ ಅಥವಾ ನಮ್ಮ ಡೈರೆಕ್ಟರ್ ಆಗಲಿ ಈ ಒಂದು ಡೈಲಾಗ್ ತೆಗೀರಿ ಅಥವಾ ಕ್ಷಮೆ ಕೇಳಿ ಅಂತ ಇದೆ. ಸೊ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗ್ಲಾನ್ಸೋ ಇವತ್ತು ನಿಮ್ಮ ನಗರದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ನಾನು ಯುವರಾಜ್, ಇಲ್ಲಿದ್ದಾರೆ ನನ್ನ ದೋಸ್ತು ರುದ್ರೇಶ್ ಅವರು. ಇವರಿಗೋಸ್ಕರ ಬ್ಯಾಂಗ್ಳೂರಿಂದ ಬಂದಿರಿ. ಇದು ಫಸ್ಟ್ ಸೆಲೂನ್ ಇಲ್ಲಿ. ಭಾಳ ಒಳ್ಳೆ ಪ್ರೊಫೆಷನಲಿಸ್ಟ್. ಸೊ ಅವ್ರ ಕೆಲಸ ನಾನು ನೋಡಿದ್ದೀನಿ. ಯಾಕೆ ನನ್ನ ಫಸ್ಟ್ ಸಿನಿಮಾಗೆ ಅವರು ನನ್ನ ಹೇರ್ ಸ್ಟೈಲ್ ಕೂಡ ಮಾಡಿದ್ದು. ಸೊ ಹಾಗಾಗಿ ಆ ಒಂದು ಪ್ರೀತಿ, ಆ ಬಾಂಡೇಜು ನಮ್ಮ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಕರ್ಕೊಂಡು ಬಂದಿದೆ. ನನಗೆ ಭಾಳ ಖುಷಿ ಆಗ್ತಿದೆ. ಅವರೇ ಒಂದು ಸ್ವಂತ ಬಿಸ್ನೆಸ್ ಓಪನ್ ಮಾಡಿದ್ದಾರೆ. ಆಮೇಲೆ ಆಲ್ ದ ಸಕ್ಸಸ್, ದೇವರು ಒಳ್ಳೇದು ಮಾಡಲಿ ಅವರಿಗೆ. ಯಾಕೆಂದ್ರೆ ಆಗಲ್ಲ, ನೀವು ಬೇಗ ನೀವು ರಿಯಾಕ್ಟ್ ಮಾಡೋದು ನಿಜವೂ ತಪ್ಪು ಅನ್ಸುತ್ತೆ. ಯಾಕಂದ್ರೆ ನಾವು ಬಿಡಲ್ಲ, ನೋಡಿ ಸೆನ್ಸಾರ್ ಅವ್ರು ಕೊಟ್ಟಿದ್ದಾರೆ. ಸೆನ್ಸಾರ್ ಅವ್ರ ಅದ್ರ ಬಗ್ಗೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೆನ್ಸಾರ್ ನೋಡಿದ್ದಾರೆ. ಯಾರಿಗೆ ಸ್ವಲ್ಪ ಹೇಳಕ್ ಕೇಳಿ. ಅವರು ಅವರು ಎಲ್ಲರಿಗೂ ಕಚ್ಚಡ ಅಂತ ಹೇಳಿಲ್ಲ, ಎಲ್ಲರೂ ಕಚ್ಚಡ ಅಂತ ಹೇಳಿಲ್ಲ. ಆ ಡೈಲಾಗ್ ಇದೆ ಅದರಲ್ಲಿ, ಸಿನಿಮಾ ರಿಲೇಟೆಡ್ ಡೈಲಾಗ್ ಹೊರತು ಬೇರೆ ಏನಿಲ್ಲ. ಸರ್ ಯಾವುದೇ ಕಾರಣಕ್ಕೂ ಕಟ್ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ಸಿನಿಮಾ ಜನರಿಗೆ, ಹುಡುಗರಿಗೆ ಅಂದ್ರೆ 77-80ರಲ್ಲಿ ನಡ್ತಕ್ಕಂಥ ಒಂದು ಸಿನಿಮಾ. ಆ ಸಿನಿಮಾ ನೈಜ ಘಟನೆ ಆಗಿರೋದ್ರಿಂದ ಆ ಡೈಲಾಗ್ ಏನಿತ್ತು ಅವಾಗೆಲ್ಲ ಅದನ್ನ ಕಾಪಿ ಮಾಡಿದ್ದಾರೆ. ಮೇಘನರಾಜ್ ಅವ್ರ ಧಿಕ್ಕಾರಕ್ಕೆ ಹೋಗಿ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅವ್ರಿಲ್ಲ, ಅವರು ದಯವಿಟ್ಟು ಕ್ಷಮಿಸಿ. ಮೇಘನರಾಜ್ ಅವ್ರು ಬಂದಿಲ್ಲ. ಅವರು ಮೇಘನರಾಜ್ ಅವ್ರ ಗಂಡಸರು ತಪ್ಪು ಅಂತ ಹೇಳಿಕೆ ಕೊಟ್ಟಿಲ್ಲ. ಇದು ಡೈಲಾಗ್ ಯಾವುದೇ ಕಾರಣಕ್ಕೂ ಡೈಲಾಗ್ ಕೊಟ್ಟಿದೆ ಅಂತ ಹೇಳಿ ನೀವು ಡೈಲಾಗ್ಗೆ ಕಚಡ ಅಂತ ಮಾಡ್ಕೊಳ್ಳಿ. ಪ್ರೀತಿ ಮಾಡೋ ಹುಡುಗರೆಲ್ಲ ಕಚಡ ಅಂತ ಹೇಳಿರ್ಬೋದು. ಬಟ್ ಯಾಕೆ ಆ ಸಮಯಕ್ಕೆ ಬೇಕಾಗುತ್ತೆ. ಪ್ರೀತಿ ಮಾಡೋರೆಲ್ಲ
ಪ್ರೀತಿ ಮದುವೆ ಸೊ ಕನ್ವಿನ್ಸ್ ಮಾಡಿದ್ದೀನಿ ಸರ್. ಸೊ ಇದು ನಿಮ್ಗೆ ಇನ್ಫಾರ್ಮೇಷನ್ ಇರಲಿ ಅಂತ ನಾನು ಇವಾಗ ಕೊಡ್ತಾ ಇದ್ದೀನಿ ಸರ್. ಸೊ ನಾನು ಈಗ